ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಇದೇ ತಿಂಗಳು 27ರಿಂದ ಮಾರ್ಚ್ 3ನೇ ತಾರೀಕಿನವರೆಗೆ 5 ದಿವಸಗಳ ಕಾಲ ವಿಧಾನಸೌಧದ ಆವರಣದಲ್ಲಿ ಪುಸ್ತಕ ಮೇಳ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ. ಸಾರ್ವಜನಿಕರಿಗೆ ಉಚಿತ ಪ್ರವೇಶಾವಕಾಶ. ಸಾಹಿತಿಗಳನ್ನು, ಬರಹಗಾರರನ್ನು, ಕವಿಗಳನ್ನು ವಿಧಾನಸೌಧ ಹತ್ತಿರಕ್ಕೆ ತರಬೇಕು. ಅವರು ಕೂಡ ನಮ್ಮ ವಿಧಾನಸೌಧ ಮತ್ತು ಪ್ರಜಾಪ್ರಭುತ್ವ ಭಾಗವಾಗಿರಬೇಕೆಂಬ ಉದ್ದೇಶದ ಒಂದು. ಎರಡನೇದು, ಈ ಸಾಹಿತಿಗಳು ಮತ್ತು ಕವಿಗಳು ಬರೆದಂಥ ಪುಸ್ತಕವನ್ನು ಪ್ರಕಟಿಸುವಂಥ ಪ್ರಕಾಶಕಾರರು ಕೂಡ ಇವತ್ತು ನಮ್ಮ ಸಾಹಿತ್ಯ ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ. ಅವರಿಗೆ ಕೂಡ ಅವರ ಸ್ಟಾಲ್ಗಳನ್ನು ವಿಧಾನಸೌಧದ ಆವರಣದಲ್ಲಿ ಹಾಕುವಂಥ ಒಂದು ಅವಕಾಶ. ಮತ್ತು ಈಗಿನ ಆಧುನಿಕ ತಂತ್ರಜ್ಞಾನ ಕಾಲದಲ್ಲಿ ಪುಸ್ತಕವನ್ನು ಹೆಚ್ಚೆಚ್ಚಾಗಿ ಯುವ ಜನಾಂಗ ಮತ್ತು ವಿದ್ಯಾರ್ಥಿಗೆ ಓದಬೇಕು, ಅಭ್ಯಾಸ ಮೂಡಿಸಬೇಕೆಂಬ ಜನಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮ ಇವತ್ತು ಆಗಿದೆ. ಇದಕ್ಕಾಗಿ ನಾವು ಕರ್ನಾಟಕ ಲೆಜಿಸ್ಲೇಚರ್ ಬುಕ್ ಫೆಸ್ಟಿವಲ್ ಅಂತೇಳಿ ನಾವೊಂದು ಅದಕ್ಕೆ ನಮ್ಮ ಹೆಸರು ಇಟ್ಟಿದ್ದೇವೆ. ಸುಮಾರು 155 ಸ್ಟಾಲ್ಗಳು ಇವತ್ತು ಬರ್ತದೆ. 150 ಸ್ಟಾಲ್ಗಳು. ನಮಗೆ ಡಿಮಾಂಡ್ ಇವತ್ತು ಭಾಳಷ್ಟಿದೆ. 250ಕ್ಕಿಂತ ಜಾಸ್ತಿ ಡಿಮಾಂಡ್ ಬಂದಿದೆ. ಅದಕ್ಕಾಗಿ ಪ್ರಕಾಶಕರ ಆ ಒಂದು ಅವರ ಹಿರಿಯತನ ಮತ್ತು ಎಷ್ಟು ಬುಕ್ಕನ್ನು ಪಬ್ಲಿಕೇಶನ್ ಮಾಡಿದ್ದಾರೆ ಇದೆಲ್ಲ ನೋಡಿಕೊಂಡು ಅವ್ರಿಗೆ ಒಬ್ಬೊಬ್ಬರಿಗೆ ಒಂದೇ ಸ್ಟಾಲನ್ನು ಕೊಡೋದಂತ ತೀರ್ಮಾನ ಆಗಿದೆ. ಆದರೆ ಕೆಲವರು ಒಂದೊಂದು ಪುಸ್ತಕ ಬರೆದವರು, 2 ಪುಸ್ತಕ ಬರೆದವರು, 3 ಪುಸ್ತಕ ಬರೆದವರು ಇಂಥವ್ರು ಕೂಡ ಕೆಲವೊಂದು ಇದ್ದಾರೆ. ಅವರಿಗೆ ಕೂಡ ನಾವು ಅವಕಾಶ ಮಾಡಿ ಕೊಡಬೇಕಾಗ್ತದೆ. ಅದಕ್ಕಾಗಿ ನಾವು ಎಲ್ಲ ಅಕಾಡೆಮಿಗಳಿಗೆ ಒಂದೊಂದು ಸ್ಟಾಲನ್ನು ನಾವು ಫ್ರೀಯಾಗಿ ಕೊಟ್ಟಿದ್ದೇವೆ. ಈಗ ಬೇರೆ ಸಾಹಿತಿಗಳು ಅವರು 1-2 ಪುಸ್ತಕ ಬರೆದಿದ್ದರೆ ಅವ್ರು ಬೇರೆ ಅಕಾಡೆಮಿಯ ಸ್ಟಾಲಲ್ಲಿ ಇಡ್ಬೋದು. ಅದೇ ರೀತಿ ತುಳು ಅಕಾಡೆಮಿಯವರಿಗೆ, ಕೊಂಕಣಿ ಅಕಾಡೆಮಿಯವರು, ಬೇರೆ ಬೇರೆ ಅಕಾಡೆಮಿ ಏನಿದೆಯಾ ಎಲ್ಲ ಭಾಷಾ ಅಕಾಡೆಮಿಯವರಿಗೆ, ಕೊಂಕಣಿ ಕೊಡಗು ಅಕಾಡೆಮಿಯವ್ರಿಗೆ, ಭಾಷಾ ಅಕಾಡೆಮಿಯವರಿಗೆ ಸಂಬಂಧಪಟ್ಟಾಗೆ ನಾವು ಇವತ್ತು ಸ್ಟಾಲನ್ನು ಕೊಡ್ತಾ ಇವತ್ತು ಇದ್ದೇವೆ. ಅದರ ಜೊತೆಯಲ್ಲಿ ಸರ್ಕಾರದ ಪಬ್ಲಿಕೇಶನ್ಸ್ ಇದೆ, ಅವರಿಗೆ ಕೂಡ ಅವಕಾಶ ಇರುತ್ತಿದೆ. ಇನ್ನು ಈ ಒಂದು ಪುಸ್ತಕ ಮೇಳದಂಥ ಸಂದರ್ಭದಲ್ಲಿ ಪ್ರತಿ ದಿವಸ ನಾವು ಯಾರಿಗಾದರೂ ಯಾರು ಪುಸ್ತಕ ಬರೆದಿರ್ತಾರೆ ಅವ್ರು ಬರೆದಂಥ ಪುಸ್ತಕವನ್ನು ಬಿಡುಗಡೆ ಮಾಡಬೇಕಾದಲ್ಲಿ ಅದರಲ್ಲಿ ಕೂಡ ಅವಕಾಶ ಇದೆ. ಅವರು ಮತ್ತು ಆ ಪುಸ್ತಕವನ್ನು ಫಸ್ಟಿಗೆ ನಮ್ಮ ಕಮಿಟಿಯಲ್ಲಿ ಕೊಡಬೇಕು. ಆ ಪುಸ್ತಕವನ್ನು ನೋಡ್ತಾರೆ. ಅದು ಅಲ್ಲಿ ಬಿಡುಗಡೆ ಮಾಡುವಂಥ ಒಂದು ಅದಕ್ಕೆ ಘನತೆ, ಗೌರವ ಮತ್ತು ಅದೊಂದು ವ್ಯಾಲ್ಯೂ ಇದ್ದರೆ ಅದನ್ನಲ್ಲಿ ಆ ಸ್ಟೇಜ್ನಲ್ಲಿ ಬಿಡುಗಡೆ ಮಾಡಲಿಕ್ಕೆ ಅವಕಾಶ ಮಾಡಿ ಕೊಡ್ತೇವೆ. ಹೊಸ ಪುಸ್ತಕ ಬರೆದಂಥ ಬರಹಗಾರರ ಪುಸ್ತಕವನ್ನು ಮಾರಾಟ ಮಾಡಬೇಕಾಗುತ್ತೆ. ಆ ಹೊಸ ಬರಹಗಾರ ಯಾರಿದ್ದಾರೆ ಅವ್ರಿಗೆ ನಾವು ಸಪ್ರೇಟ್ ಸ್ಟಾಲ್ ಒಂದು ಕೊಡ್ತೇವೆ. ಒಂದೊಂದು ಸ್ಟಾಲ್ ಅಲ್ಲ, ಎಲ್ಲರಿಗೂ ಕೂಡ ಒಂದೇ ಸ್ಟಾಲ್ ಇದರಲ್ಲಿ. ಸೊ ಎಲ್ಲನೂ ಒಳಗೊಂಡಂತೆ ಈ ಒಂದು ಕಾರ್ಯಕ್ರಮ, ಒಂದು ಪುಸ್ತಕ ಹಮ್ಮಿಕೊಳ್ಳಲಾಗಿದೆ. ಮತ್ತು 15 ಟಾಪಿಕ್ ಮುಖಾಂತರ ಇವತ್ತು ಪ್ಯಾನೆಲ್ ಡಿಸ್ಕಷನ್ ಇದೆ. ಸಾಹಿತ್ಯ ಮತ್ತು ಚಿತ್ರೋದ್ಯಮ, ಸಾಹಿತ್ಯ ಮತ್ತು ನಾಯಕತ್ವ, ಆಧುನಿಕತೆ ಮತ್ತು ಸೈಬರ್, ಈ ರೀತಿ ಬೇರೆ ಬೇರೆ ಟಾಪಿಕ್ ಸುಮಾರು ಅದರಲ್ಲಿ ಬಂದಿದೆ. ಮತ್ತು ಅದು ಪ್ರಿಂಟ್ಔಟ್ ಕರೆಕ್ಟ್ ಇಲ್ಲ, ಆಯಿತಾ. ಸೊ 14 ಬೇರೆ ಬೇರೆ ಪ್ಯಾನಲ್ ಡಿಸ್ಕಷನ್ಸ್ ಇದೆ. ಬೇರೆ ಬೇರೆ ವಿದ್ವಾಂಸರು, ಸಾಹಿತಿಗಳು, ಖ್ಯಾತ ವಕೀಲರು, ಈ ಎಲ್ಲವೂ ಕೂಡ ಇದರಲ್ಲಿ ಆ ಶೈಕ್ಷಣಿಕ ತಜ್ಞರು ಎಲ್ಲರೂ ಕೂಡ ಈ ಪ್ಯಾನಲ್ ಡಿಸ್ಕಷನಲ್ಲಿ ಭಾಗವಹಿಸ್ತಾರೆ. ಪ್ರತಿ ದಿವಸ ಸಂಜೆ 5 ಗಂಟೆ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಳಲಾಗಿದೆ. ಕೊನೆಯ ದಿವಸ ಅದು 2ನೇ ತಾರೀಕು ಸಂಜೆ. ಸೆಷನ್ 3ನೇ ತಾರೀಕು ತನಕಿದೆ. ಅದು 2ನೇ ತಾರೀಕಿಗೆ ನಾವು ನಮ್ಮ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ಕೊನೆಗೊಳಿಸ್ತೇವೆ. ಯಾಕೆ 3ನೇ ತಾರೀಕಿನಿಂದ ಅಧಿವೇಶನ ಪ್ರಾರಂಭ ಆಗ್ತದೆ. 3ನೇ ತಾರೀಕಿಗೆ ಬುಕ್ ಫೆಸ್ಟಿವಲ್ ಇರ್ತದೆ, ಸಾಂಸ್ಕೃತಿಕ ಕಾರ್ಯ ಇರುವುದಿಲ್ಲ. 2ನೇ ತಾರೀಕಿಗೆ ಸಂಜೆ ಖ್ಯಾತ ಸಂಗೀತ ಟೀಮ್ ಆದಂತಹ
ಸಾಧು ಕೋಕಿಲ ಮತ್ತು ಅರ್ಜುನ್ ಜನ್ಯ ಇವರ ತಂಡದಿಂದ ಇವತ್ತು ಅವರ ಕಾರ್ಯಕ್ರಮ ಇದೆ. ಅದು ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಪಿನಲ್ಲಿ. ಮತ್ತು ಯಾಕೆ ನಾವು 3ನೇ ತಾರೀಕು ಅಧಿವೇಶನ ಅವತ್ತು ಕೊನೆಯ ದಿವಸ, ಯಾಕೆ ಶಾಸಕರು ಯಾರು ಬೇರೆ ದಿವಸ ಬರಲಿಕ್ಕೆ ಆಗದವರು ಅಲ್ಲಿ ಅವತ್ತು ಖಂಡಿತವಾಗಿ ಬರ್ತಾರೆ. ಅದಕ್ಕಾಗಿ 3ನೇ ತಾರೀಕಿನ ದಿವಸಕ್ಕೂ ನಾವು ಈ ಪುಸ್ತಕ ಮೇಳವನ್ನು ಓಪನ್ ಆಗಿ ಇಟ್ಟಿದ್ದೇವೆ. ಅವತ್ತು ಮಾತ್ರ ಪಬ್ಲಿಕ್ಕಿಗೆ ಪ್ರವೇಶ ಇಲ್ಲ. ಅಲ್ಲಿ ಶಾಸಕರು ಮತ್ತು ಅವರ ಜೊತೆ ಬರುವವರು, ಅಧಿಕಾರಿಗಳು ಇಂಥವರೇ ಇವತ್ತು ಇರ್ತಾರೆ. ಪ್ರತಿಯೊಂದು ಶಾಸಕರಿಗೂ ಕೂಡ ಪುಸ್ತಕವನ್ನು, ಈ ಒಂದು ಪುಸ್ತಕ ಮೇಳದಿಂದ ಪುಸ್ತಕವನ್ನು ಖರೀದಿಸಿ ಅವರ ಸರ್ಕಾರಿ ಶಾಲೆಗಳಿಗೆ ಮತ್ತು ಕಾಲೇಜ್ ಲೈಬ್ರರಿಗಳಿಗೆ ಕೊಡಲಿಕ್ಕೆ ಬೇಕಾಗಿ 2 ಲಕ್ಷ ರೂಪಾಯಿಯ ಅನುದಾನವನ್ನು ಅವರ ಶಾಸಕರ ನಿಧಿಯಿಂದ ತೆಗೆಯಲಿಕ್ಕೆ ಅವರಿಗೆ ಅವಕಾಶ ಮಾಡಿ ಕೊಟ್ಟಿರ್ತೇವೆ. 2 lakhs rupees ತನಕ ಬುಕ್ಕನ್ನು ಅವರಿಗೆ ಪರ್ಚೇಸ್ ಮಾಡ್ಬೋದು. ಅದನ್ನು ಅವರವರ ಸರ್ಕಾರಿ ಲೈಬ್ರರಿ ಮತ್ತು ಸರ್ಕಾರಿ ಶಾಲೆಗೆ ಅದನ್ನು ಮುಟ್ಟಿಸುವಂಥ ವ್ಯವಸ್ಥೆ ಕೊಡುತ್ತೆ ಇರುವಂಥದ್ದು. ಇದರ ಜೊತೆಯಲ್ಲಿ ಇದು 24ನೇ ತಾರೀಕಿಗೆ ಸಂಜೆ 5 ಗಂಟೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉದ್ಘಾಟಿಸ್ತಾರೆ. ನಮ್ಮ ಸಭಾಪತಿಗಳ ಬಸವರಾಜ ಹೊರಟ್ಟಿಯವರು, ಉಪಮುಖ್ಯಮಂತ್ರಿಗಳು ಮತ್ತು 2 ಜ್ಞಾನಪೀಠ ಪ್ರಶಸ್ತಿ ಪಡೆದ, ಒಂದು ನಮ್ಮ ರಾಜ್ಯದವರಾದಂಥ ಚಂದ್ರಶೇಖರ್ ಕಂಬಾರರವರು, ಇನ್ನೊಂದು ಗೋವಾದ ದಾಮೋದರ್ ಏನೊಂದು ಹೆಸರಿದೆ, ಸ್ಟೇಜಲ್ಲಿ ಇರ್ತೇನೆ 2ನೇ ತಾರೀಕು ನಿಮ್ಮ ಪುಸ್ತಕ ಮೇಲೆ ಸ್ಟೇಜಲ್ಲಿ ಇರ್ತೇನೆ ಅಂತೆಲ್ಲ ಒಪ್ಪಿ ಅವರು ನಾನು ಅದು ನೋಡಿ ನಾವೇನು ಮಾಡ್ತೇವೆ, ಇದನ್ನು ನಮ್ಮ ಕನ್ನಡದ ಸಂಸ್ಕೃತಿ ಇಲಾಖೆಯವರು ಕೊಟ್ಟಿದ್ದೇವೆ. ಯಾವ ಸಿಲೆಕ್ಷನ್ ಚೆನ್ನಾಗಿ ಕೆಲವರು ಕಾಂಟ್ಯಾಕ್ಟ್ ಮಾಡಿದ್ದಾರೆ, ವಿಜಯಪ್ರಕಾಶ್, ರಘು ದೀಕ್ಷಿತ್ ಅಂತೇಳಿ. ಕೆಲವರು ಇದರಲ್ಲಿ ಇರಲಿಲ್ಲ. ಮತ್ತು ಇವರು ಬಹುಶಃ ಅರ್ಜುನ್ ಅವರ ಟೀಮ್ ಚೆನ್ನಾಗಿದೆ ಅಂತೇಳಿ ಮಾಹಿತಿ ಬಂತು. ಅದಕ್ಕೆ ಅವರು ಒಪ್ಪಿದ್ದಾರೆ, ಅದಕ್ಕೆ ಕೊಟ್ಟಿದ್ದಾರೆ. ಸರ್, ಈಗ ನಮ್ಮ ರಾಜ್ಯದಲ್ಲಿ 224 ಶಾಸಕರಿದ್ದಾರೆ. ಪ್ರತಿ ಶಾಸಕರು 2 ಲಕ್ಷ ಅಂತೇಳಿ ಹೇಳಿದ್ವಿ. ಯಾರು ಎಷ್ಟು ಏನು ತಗೊಳ್ತಾರೆ ಕಂಪಲ್ಸರಿ ಇಲ್ಲ, ಅವ್ರಿಗೆ ಬಿಟ್ಟಂಥ ವಿಚಾರ. ಇದಕ್ಕೆ ಈಗ ನಾನೀಗ ಭವಿಷ್ಯದ ಶಾಸಕನಾಗಿ ನನಗಿಂತ ಒಂದು ಸದವಕಾಶ ಸಿಕ್ಕಿದಾಗ ನನ್ನ ಜವಾಬ್ದಾರಿ ಏನು? ನನ್ನ ಸರ್ಕಾರಿ ಶಾಲೆಯ ಲೈಬ್ರರಿನ ಹತ್ರ, ಡಿಗ್ರಿ ಲೈಬ್ರರಿ, ನಿಮ್ಗೆ ಯಾವ ಪುಸ್ತಕ ಅಗತ್ಯವಿದೆ, ಮತ್ತು ನಮ್ಮಲ್ಲಿರುವಂಥ ಪಂಚಾಯತಿನಲ್ಲಿರುವಂಥ ಪಂಚಾಯತ್ ಲೈಬ್ರರಿನ ಹತ್ರ ನಮಗೆ ಸರ್ಕಾರದ ಸಿಕ್ಕದಂಥ ಪುಸ್ತಕಗಳು ಯಾವುದು ಅಗತ್ಯ ಇದೆ ಅದರ ಪಠ್ಯ ಕೊಡಿ ಅಂತ ಕೇಳಿದರೆ ಅವ್ರು ಕೊಡ್ತಾರೆ. ಅದನ್ನು ನಾನು ನಮ್ಮ PR ಹತ್ರ ಕೊಟ್ಟು ಅವ್ರು ಕಳಿಸಿಕೊಂಡು ಬೇರೆ ಬೇರೆ ಸ್ಟಾಲ್ ಇರ್ತದೆ, ಅದನ್ನು ಮುಟ್ಟಿಸೋ ಜವಾಬ್ದಾರಿ ನಮ್ಮದು ಅಷ್ಟೇ. ಜಾಗ ಇಲ್ಲ ಅಂದರೆ ಜಾಗ ಇದೆ, ಅದೆಲ್ಲ ಕಡೆ ಸುತ್ತಾಡಿ ಅದು ವಿಧಾನಸಭೆ ಒಳಗಡೆ ಕೂಡ ಬರ್ತದೆ. ಅದಕ್ಕೆ ಅದರದ ಜಾಗ ಒಂದು ಗುರುತಿಸಿಕೊಂಡು ಆ ವ್ಯಾಪ್ತಿಯಲ್ಲಿ ಈಗ ಫಸ್ಟ್ ಎಷ್ಟು ನಾಯಿಗಳಿದ್ದಾರೆ ಅಂತೇಳಿ ಪಟ್ಟಿ ಮಾಡಬೇಕು. ಆ ಕ್ಯಾಂಪಸ್ಸಲ್ಲಿ ಎಷ್ಟಿದೆ ಅಂತೇಳಿ 52 ಇದೆ. ಈ 52ಕ್ಕೆ ಎಷ್ಟು ಎಲ್ಲ ಸ್ಟೆರಿಲೈಸ್ ಎಲ್ಲ ಮಾಡಿ ಅದಕ್ಕೆ ಒಂದು ಜಾಗ ಗುರುತಿಸಿಕೊಳ್ಳೋದು. ಹೊಸ ಎಂಟ್ರಿ ಯಾವುದಿಲ್ಲ. ಈ 52 ಒಂದು ಪ್ರಾಣಿದ ಆಯುಷ್ ಎಷ್ಟಂದರೆ 12, 10ರಿಂದ 12. ಅದಕ್ಕೆ ಕೆಲವರಿಗೆ 7, 6, 8 ವರ್ಷ ಆಗಿದೆ. ಸೊ ಇನ್ನು 10 ವರ್ಷ ಆಗುವಾಗ ಆ ಒಂದು ಪ್ರಾಬ್ಲಮಲ್ಲಿ ಬರುವುದಿಲ್ಲ. ಅಲ್ಲೇ ತನಕ ಅದನ್ನು ಚೆನ್ನಾಗಿ ನೋಡೋದು ನಮ್ಮ ಜವಾಬ್ದಾರಿ. ಜನರಿಗೆ ಕೂಡ ತೊಂದರೆ ಆಗ್ಬೋದು, ಅದಕ್ಕೂ ಕೂಡ ಗೌರವಪೂರ್ವಕವಾದ ನೋಡಬೇಕು. ಅದಕ್ಕೊಂದು ಕಡೆ ಸ್ಥಳ ಗುರುತಿಸಿಕೊಂಡು ಅದಕ್ಕೆ ಬೇಕಾದ ಶೆಲ್ಟರ್, ಇಲ್ಲದಿದ್ದರೆ ಏನಾಗ್ತದೆ, ಮಳೆಗಾಲದಲ್ಲಿ ಬಿಸಿಲಲ್ಲಿ ಬಂದು ಮನೆ ಒಳಗಡೆ ಎಲ್ಲ ಬರ್ತದೆ ಪ್ರಾಣಿ, ಅದಕ್ಕೆ ಗೊತ್ತಿರೋದಿಲ್ಲಲ್ಲ ಇದರಲ್ಲಿ. ಸೊ ಅದಕ್ಕೆ ಶೆಲ್ಟರ್ ಮಾಡಿ ಅದಕ್ಕೆ ಒಂದು ಏಜೆನ್ಸಿ ಮುಖಾಂತರ ಕೊಟ್ಟು ತಿರುಗಾಡಲಿಕ್ಕೆ ಅದನ್ನು ಸ್ವಲ್ಪ ಒಂದು ಕಡೆ ಗೇಟ್ ಓಪನ್ ಮಾಡಿ ಅದಕ್ಕೆ ಕೂಡ ಮೂವ್ಮೆಂಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಒಂದು ವ್ಯವಸ್ಥೆ ಅದು ನಾವು ಚರ್ಚೆ ಮಾಡಿದ್ದೇವೆ. PW ಜವಾಬ್ದಾರಿ ಕೂಡ ಕೆಲಸ ನಡೀತಾ ಇದೆ. ಆವರಣದಲ್ಲಿ ಸೈಡಲ್ಲಿ ಒಂದು ಸೈಡಲ್ಲಿ ಕೊಟ್ಟು ಸೈಡಲ್ಲಿ ಅವ್ರಿಗೆ ಓಪನ್ ಕೊಡ್ತೇವೆ. ಸೊ ಅವರಿಗೆ ಹೊರಗಡೆ ತಿರುಗಾಡಲಿಕ್ಕೆ ನಾವು ಹೋಗಿ ಬರ್ಬೋದು, ನೋಡಲಿಕ್ಕೆ ಯಾರು ನೋಡಿ ಅದನ್ನು ನಾವು ಎಂಜಾಯ್ ಕೊಡ್ತೇವೆ. ಅದು ಪ್ರೋಸೆಸ್ ಆಗ್ತದೆ ಡೀಪ್. ಈಗ ನನಗೆ ಅದಕ್ಕೆ ಹೀಗೆ ಸಜೆಷನ್ ಮಾಡ್ಬೋದು. ಅಲ್ಲಿ ಶೆಲ್ಟರ್ ಕಟ್ಟೋದು PWD ಅವರು, ಇದನ್ನು ಕೊಡೋದು DP ಅವರು. ಸೊ ಎಲ್ಲ ಇಲಾಖೆ ಕರೆಸಿಕೊಂಡು ನಾವು ಈಗ ಒಂದು ಡೈರೆಕ್ಷನ್ CM ಬರ್ತಾರೆ, ಎಲ್ಲ ಜೊತೆಯಲ್ಲೇ ಮಾಡಬೇಕಂತಿದೆ. ಓಕೆ, ಈಗ 3ನೇ ತಾರೀಕಿನಿಂದ
3ನೇ ತಾರೀಕಿನಿಂದ ಅಧಿವೇಶನ ಪ್ರಾರಂಭ ಆಗ್ತದೆ. 3ನೇ ತಾರೀಕಿಗೆ ರಾಜ್ಯಪಾಲರಿಂದ ಜಂಟಿ ಸದನವನ್ನು ಉದ್ದೇಶಿಸಿ ರಾಜ್ಯಪಾಲರು ತಮ್ಮ ಸಂದೇಶವನ್ನು ಕೊಡಲಿಕ್ಕೆ ಇದ್ದಾರೆ. 3 ತಾರೀಕಿನಿಂದ 7 ತಾರೀಕಿನವರೆಗೆ ರಾಜ್ಯಪಾಲರ ಭಾಷಣದ ಬಗ್ಗೆ ವಿಧಾನಸಭೆಯಲ್ಲಿ ಚರ್ಚೆ ನಡೆಸಲಾಗುವುದು. 7 ತಾರೀಕಿನಂದು ಸನ್ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯದ ಬಜೆಟ್ ಮಂಡಿಸಲಿದ್ದಾರೆ. 21ನೇವರೆಗೆ ಬಜೆಟ್ ಬಗ್ಗೆ ಡಿಸ್ಕಷನ್ ನಡಲಿಕ್ಕಿದೆ, ಸರ್ಕಾರ ಉತ್ತರ ಕೊಡಲಿಕ್ಕಿದೆ. ಈ ಒಂದು ಹಲವಾರು ಬಿಲ್ಗಳು, ಖಾಸಗಿ ಬಿಲ್ಗಳು, ಇನ್ನಿತರ ನಿಗದಿತ ಮತ್ತು ನಿಯಮ ಒಳಪಟ್ಟಂಥ ಕಾರ್ಯಕಲಾಪಗಳು ನಡೆಯಲಿಕ್ಕಿದೆ. ಈಗ ಸರ್ಕಾರ ತೀರ್ಮಾನ ಮಾಡಿದ್ದು 3 ತಾರೀಕಿಂದ 21 ತಾರೀಕಿನವರೆಗೆ. 3ನೇ ತಾರೀಕಿಗೆ ಮಧ್ಯಾಹ್ನ ಬಿಸ್ನೆಸ್ಸರಿ ಅಡ್ವೈಸರಿ ಕಮಿಟಿ ಮೀಟಿಂಗ್ ಇದೆ. ಆ ಬಿಸ್ನೆಸ್ಸರಿ ಅಡ್ವೈಸರಿ ಕಮಿಟಿ ಮೀಟಿಂಗ್ನಲ್ಲಿ ನನ್ನ ಅಧ್ಯಕ್ಷತೆ ಮಾನ್ಯ ಮುಖ್ಯಮಂತ್ರಿಗಳು, ಪ್ರತಿಪಕ್ಷ ನಾಯಕರು, ಎಲ್ಲ ಹಿರಿಯ ನಾಯಕರಿರ್ತಾರೆ. ಅವತ್ತು ಆ ಮೀಟಿಂಗ್ನಲ್ಲಿ ಅದನ್ನು ಎಕ್ಸ್ಟೆನ್ಷನ್ ಮಾಡಬೇಕಾ ಬೇಡವಾ, ಹೇಗೆ ಏನಲ್ಲ ಎಲ್ಲ ಅಂತಿಮ ಒಂದು ಕಲಾಪಗಳ ಅಂತಿಮ ವಿಚಾರವನ್ನು ಆ ಬಿಸ್ನೆಸ್ ಅಡ್ವೈಸರಿ ಕಮಿಟಿಯಲ್ಲಿ ನಾವು ಚರ್ಚಿಸಿ ಅಂತಿಮಗೊಳಿಸ್ತೇವೆ.